ಉತ್ತರಾಖಂಡ ಜಿಲ್ಲೆಯ ಭಟ್ಕಳದಲ್ಲಿ ಸುರಿದ ಭಾರೀ ಮಳೆ ನಾಡದೋಣಿ ಮೀನುಗಾರರ ಬದುಕನ್ನೇ ಕಸಿದುಕೊಂಡು ಬಿಟ್ಟಿದೆ. ಆದಾಯಕ್ಕೆ ಆಧಾರವಾಗಿದ್ದ ದೋಣಿಗಳು ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಇದರಿಂದ ಬಡ ಮೀನುಗಾರರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಮಳೆಗಾಲ ಪ್ರಾರಂಭವಾದ ದಿನಗಳಲ್ಲಿ ಇಲ್ಲಿನ ಮೀನುಗಾರರು ಉತ್ತಮ ಮೀನುಗಾರಿಕೆಯನ್ನು ನಡೆಸಿದ್ರು. ಸಿಗಡಿ ಮೀನುಗಳು ಹೇರಳವಾಗಿ ದೊರೆತು ಕೈತುಂಬ ಆದಾಯವಾಗಿತ್ತು. ಆದರೆ ಸೋಮವಾರ ಸಂಭವಿಸಿದಂತಹ ಆ ಭೀಕರ ಮೇಘಸ್ಫೋಟಕ್ಕೆ ಎಲ್ಲ ಆದಾಯವೂ ಹೋಗಿಬಿಟ್ಟಿದೆ. ಇತ್ತ ಮೀನುಗಾರಿಕೆಗೆ ತೆರಳಲು ಕಡಲ ತೀರದಲ್ಲಿ ಲಂಗರು ಹಾಕಿದ್ದ ದೋಣಿಗಳು ಮಳೆಯ ನೀರಿನ ರಭಸಕ್ಕೆ ಸಮುದ್ರ ಪಾಲಾಗಿದೆ. ಅನೇಕ ಮೀನುಗಾರರು ತಮ್ಮ ಜೀವದ ಹಂಗನ್ನು ತೊರೆದು ದೋಣಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಇಲ್ಲಿನ ಮುಂಡಳ್ಳಿ, ಬಂದರ, ತೆಂಗಿನಗುಂಡಿ ಹಾಗೂ ಅಳ್ವೆಕೋಡಿ ಭಾಗದಲ್ಲಿ ನೆರೆಗೆ ಮೀನುಗಾರರ 130 ದೋಣಿಗಳಿಗೆ ಸಂಪೂರ್ಣ ಹಾನಿಯಾಗಿದೆ. 75 ದೋಣಿಗಳಿಗೆ ಭಾಗಶಃ ಹಾನಿ ಉಂಟಾಗಿದೆ. 208 ದೋಣಿಗಳ ಮೀನಿನ ಬಲೆಗಳು ಸಮುದ್ರ ಪಾಲಾಗಿವೆ. ಜೀವನಕ್ಕೆ ಆಧಾರವಾಗಿದ್ದ ದೋಣಿಗಳ ಹಾನಿಯಿಂದ ದಾರಿ ಕಾಣದೆ ಮೀನುಗಾರರು ಕಂಗೆಟ್ಟು ಹೋಗಿದ್ದಾರೆ. ಲಕ್ಷ್ಮೀನಾರಾಯಣ ನಾಯಕ ಎಂಬವರ ಮನೆಯ ಮೇಲೆ ಗುಡ್ಡ ಕುಸಿದು 35 ವರ್ಷದ ಅನಂತ ನಾಯಕ ಮಗಳು, 40 ವರ್ಷದ ಲಕ್ಷ್ಮೀ ನಾಯಕ, 16 ವರ್ಷದ ಮೊಮ್ಮಗ ಪ್ರವೀಣ್ ಭೂ ಸಮಾಧಿಯಾಗಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷದ ಮಂಜೂರಾತಿ ಆದೇಶ ಪ್ರತಿಯನ್ನು ಸಿಎಂ ಬೊಮ್ಮಾಯಿಯವರು ನೀಡಿದ್ದಾರೆ. ನೆರೆಯಿಂದ ಮನೆಗೆ ಪೂರ್ಣ ಹಾನಿಯಾದ 5 ಜನರಿಗೆ ತಲಾ 90,100 ರೂಪಾಯಿ ನೀಡುವಂತೆ ಅಧಿಕಾರಿಗಳಿಗೆ ಸಿಎಂ ಅವರು ಆದೇಶವನ್ನು ನೀಡಿದ್ದಾರೆ. ಜೊತೆಗೆ ಭಟ್ಕಳದಲ್ಲಿ ಮಹಾಮಳೆಯಿಂದ ಒಟ್ಟಾರೆ ಅಂದಾಜು 40 ಕೋಟಿ ರೂಪಾಯಿ ನಷ್ಟವಾಗಿದೆ. 1,500ಕ್ಕೂ ಹೆಚ್ಚಿನ ಅಂಗಡಿಗಳಿಗೆ ನೆರೆಯ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ. ಮೀನುಗಾರಿಕಾ ದೋಣಿಗಳಿಗೆ ಹಾನಿ ಉಂಟಾಗಿದೆ. ಇವೆಲ್ಲದಕ್ಕೂ ಪರಿಹಾರ ನೀಡುವುದರ ಜೊತೆಗೆ ಸಾವನ್ನಪ್ಪಿದ ಕುಟುಂಬದ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಶಿಕ್ಷಣದ ವೆಚ್ಚವನ್ನು ಭರಿಸುವುದಾಗಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಇಲ್ಲಿ ವಿಪರೀತವಾಗಿರುವಂಥ ಮಳೆ, ಎಂದೆಂದೂ ಕಂಡರಿಯದ ಮಳೆ ಒಂದು ರೀತಿಯಲ್ಲಿ ಕ್ಲೌಡ್ ಬಸ್ಟ್ ಆಗಿ ಸುಮಾರು 533 mm ಈ 6-7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿದ್ದಿದ್ದರಿಂದ ಹೆವಿ ಕಾನ್ಸಂಟ್ರೇಷನ್ ಇಲ್ಲಿ ಆಗಿದ್ದರಿಂದ ಭಾಳಷ್ಟು ಹಾನಿಯಾಗಿದೆ. ವಿಶೇಷವಾಗಿ ಈ ಭಾಗದಲ್ಲಿ ಏನು ಬೆಟ್ಟದ ಕೆಳಗಡೆ ಏನಿದ್ದಾರೆ, ಲ್ಯಾಟ್ರೈಟ್ ಮೈನಿಂಗ್ ಮಾಡಿದಂಥ ತಗ್ಗು ಪ್ರದೇಶದಲ್ಲಿ ಏನಿದ್ದಾರೆ ಅಲ್ಲಿ ಆ ಗುಡ್ಡನ್ನೇ ಕುಸಿದು ಬಿದ್ದು ಗೋಡೆ ಮೇಲೆ ಬಿದ್ದು ಆ ಮನೆ ಮೇಲೆ ಬಿದ್ದು ಇವತ್ತು 4 ಜನ ಸಾವಾಗಿದೆ. ಭಾಳ ದೊಡ್ಡ ದುರಂತ. ನಮ್ಮ ಸಂಪೂರ್ಣವಾದಂಥ ಒಂದು ಸಹಾನುಭೂತಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಾಗಬಾರ್ದು.